ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಮಂಗಳೂರು ಹಳೆಯ ಗಡಿಯ ಕಲ್ಲಾಪುವಿನಲ್ಲಿ ಶ್ರೀ ವೀರಭದ್ರ ಮಹಮ್ಮಾಯ ದೇವಸ್ಥಾನವನ್ನ ನೋಡಬಹುದು. ಎದುರಿನಲ್ಲಿ ಶ್ರೀ ಮಹಮ್ಮಾಯಿ ದೇವಸ್ಥಾನವಾದ್ರೆ ಹಿಂಬದಿಯಲ್ಲಿ ಶ್ರೀ ವೀರಭದ್ರ ದೇವಸ್ಥಾನವನ್ನ ಕಾಣಬಹುದು. ಚಂಡ ಪ್ರಚಂಡ ಗಂಡರ ಗಂಡ ರುಂಡಮಾಲೆ ಧರಿಸಿ ನಿಂತೋನಿ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ. ಶ್ರೀ ಕ್ಷೇತ್ರದ ಸ್ಥಳ ಪುರಾಣವನ್ನ ನೋಡೋದಾದ್ರೆ ಆಸ್ತಿಕ ಬಂಧುಗಳು ನಂಬಿಕೊಂಡು ಬಂದ ಸಿದ್ಧಾಂತ ಇನ್ನು ವಿಚಾರಪೂರ್ಣವಾದ. ಈಗಿರುವ ಈ ಪ್ರದೇಶ ಗುಡ್ಡ, ಕಲ್ಲು, ಬಂಡೆಗಳಿಂದ ಕೂಡಿದ ಪ್ರದೇಶವಾಗಿತ್ತು. ಕಲ್ಲಿನಲ್ಲಿ ಹೂವೊಂದು ಅರಳಿ ಸುಗಂಧವನ್ನ ಸುತ್ತಲಿನ ಪರಿಸರಕ್ಕೆ ಪಸರಿಸುವುದರೊಂದಿಗೆ ದಳಗಳಿಂದ ನೀರ ಹನಿಗಳನ್ನು ತೊಟ್ಟಿಕ್ಕುತ್ತ ತಾಯಿ ಮಹಮ್ಮಾಯಿ ತನ್ನ ಇರುವಿಕೆಯನ್ನ ಭಕ್ತ ಜನರಿಗೆ ತಿಳಿಯಪಡಿಸಿದಳು. ಅದೇ ಸ್ಥಳದಲ್ಲಿ ಮಹಾಮಾತೆಗೆ ಗುಡಿಯನ್ನ ಕಟ್ಟಿ ಭಕ್ತ ವೃಂದವು ಆರಾಧಿಸತೊಡಗಿತು. ಈ ನಂಬಿಕೆಗೆ ಪೂರಕ ಎಂಬಂತೆ ಈ ಪ್ರದೇಶವನ್ನು ಪಾಡ್ದನಗಳಲ್ಲಿ ಕಡಂದಲಚ್ಚಿಲ್ ಎಂದು ಹಾಡುತ್ತಾರೆ. ಇದು ಈ ಸ್ಥಳದ ಮೂಲ ಹೆಸರಾಗಿರಬೇಕು ಎಂದು ನಂಬಲಾಗಿದೆ. ಶ್ರೀದೇವಿಯ ಗುಡಿಯ ಪುನರ್ನಿರ್ಮಾಣದಲ್ಲಿ ಭೂಮಿಯನ್ನು ಅಗೆದಾಗ ಭೂಮಿಯು ಗಡಸು ಕಲ್ಲಿನಿಂದ ಕೂಡಿದ್ದನ್ನ ಭಕ್ತರು ಕಂಡಿದ್ದರು. ಶ್ರೀ ಕ್ಷೇತ್ರದ ಪ್ರದೇಶವು ಮುಲ್ಕಿ ಸಾವಂತರ ಅಧೀನಕ್ಕೊಳಪಟ್ಟಿತ್ತು. ವೈಭವೋಪೇತ ವಿಜಯನಗರದ ಕಾಲದಲ್ಲಿ ಇದು ಮಂಗಳಾಪುರ ವಿಭಾಗದ ಬೇರೆ ಬೇರೆ ಅಧಿಕಾರಿಗಳು ಆಡಳಿತದಲ್ಲಿತ್ತು. ಪುರವಂತ ಹೆಸರನ್ನು ಶಿವನಿಂದ ಪಡೆದೇನಿ ಶಿವಲೋಕದಿ ಘನವೀರನು ಎನ್ನುವಂಥ ಪಟ್ಟ ಕಟ್ಟಿಕೊಂಡು ಸುಮಾರು 12ನೇ ಶತಮಾನದ ಬಸವಣ್ಣನವರಿಂದ ಹಿಡಿದು 16ನೇ ಶತಮಾನದ ಪುರಂದರದಾಸರವರೆಗೆ ಕರ್ನಾಟಕ ರಾಜ್ಯ ಭಕ್ತಿಯ ಯುಗವಾಗಿತ್ತು. ಅಂತಹ ದಿನಗಳಲ್ಲಿ ಪೂಜ್ಯ ನಾರಾಯಣ ಪದ್ಮಶಾಲಿಗಳೆಂಬ ಸಂತರು ಆಂಧ್ರ ಪ್ರದೇಶದ ಕರಾವಳಿಯಲ್ಲಿದ್ದರು. ಶ್ರೀ ವೀರಭದ್ರ ಸ್ವಾಮಿಯ ಉಪಾಸಕರಾಗಿದ್ದರು. ಭಕ್ತಿಯಲ್ಲಿ ಕುಬೇರರಾಗಿದ್ದರು. ಸಂಪತ್ತಿನಲ್ಲಿ ಕುಚೇಲರಾಗಿದ್ದರು. ಭಕ್ತ ಜನರಿಗೆ ನಲಿದಾಡುವ ದೇವರಾಗಿದ್ದರು. ಅನ್ಯಮತೀಯರ ದಾಳಿಯಿಂದ ತತ್ತರಿಸಿದ ಅವರು ತಾನು ನಿತ್ಯ ಆರಾಧಿಸುತ್ತಿದ್ದ ಸ್ವಾಮಿಯ ವಿಗ್ರಹವನ್ನು ಮಹಾಸಾಗರಕ್ಕೆ ಎಸೆದು ಧರ್ಮ ಜಾಗೃತಿಯೊಂದಿಗೆ ತೀರ್ಥಯಾತ್ರೆ ಕೈಗೊಂಡರು. ಯೋಗಾನುಯೋಗವೋ ಎಂಬಂತೆ ಸುಮಾರು 12 ವರ್ಷದ ದೀರ್ಘ ತೀರ್ಥಯಾತ್ರೆಯ ನಂತರ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಭಕ್ತ ಜನರ ಆಸರೆಯಾಗಿ ಇಲ್ಲಿಯೇ ನೆಲೆ ನಿಂತರು. ಶ್ರೀ ವೀರಭದ್ರ ಸಂತರು ಒಂದು ದಿನ ಪಡು ಕಡಲಿನಲ್ಲಿ ಸ್ನಾನಕ್ಕಾಗಿ ನೀರಲ್ಲಿ ಮುಳುಗಿದಾಗ ಯಾವ ವೀರಭದ್ರ ಸ್ವಾಮಿಯ ದಿವ್ಯ ವಿಗ್ರಹವನ್ನು ಆಂಧ್ರದ ಮೂಡಲ ಕಡಲಲ್ಲಿ ಎಸೆದರೋ ಅದೇ ಪವಿತ್ರ ವಿಗ್ರಹ ಈ ಪುಣ್ಯಾತ್ಮರ ಕೈ ಸೇರಿತು. ಶ್ರೀ ವೀರಭದ್ರ ಬಿಲ್ಲು ಬಾಣ ಖಡ್ಗ ಹಿಡಿದೆ. ಭಕ್ತರಿಗೆ ಒಲಿದ ವೀರಭದ್ರ ಸ್ವಾಮಿಯ ವಿಗ್ರಹವನ್ನು ಭಕ್ತರು ಅಮ್ಮನವರ ದೇಗುಲದ ಹಿಂಬದಿಯ ಬಲಭಾಗದಲ್ಲಿ ಪುನರ್ ಪ್ರತಿಷ್ಠಾಪಿಸಿದರು. ಸಾರಿದವನು ನೀನಯ್ಯ ಶರಣೆನ್ನುತ್ತ ಬಳಿ ಬಂದೆವು ಸಲಹಯ್ಯ. ಕಲ್ಲಾಪು ಕ್ಷೇತ್ರವು ದಿನದಿಂದ ದಿನಕ್ಕೆ ಬೆಳೆಯತೊಡಗಿತ್ತು. ದೇವಸ್ಥಾನದ ಎದುರಿನಲ್ಲಿ ಅರಳಿ ಮರವನ್ನ ನೋಡಬಹುದು. ರುದ್ರಕಾಳಿಪತಿಯೂ ನೀನಯ್ಯ ರುದ್ರಕಾಳಿ ಮಗನೂ ನೀನಯ್ಯ ಶ್ರೀ ವೀರಭದ್ರ. ಶ್ರೀ ನಾರಾಯಣ ಪದ್ಮಶಾಲಿ ಪೀಠವನ್ನ ಇಲ್ಲಿ ಕಾಣಬಹುದು. ಭಕ್ತರು ಇಂದಿಗೂ ಗುರುಪೀಠಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಇದು ಮಹಮ್ಮಾಯಿ ದೇವಸ್ಥಾನದ ಎದುರಿನಲ್ಲಿಯೇ ಇದೆ. ಗಂಡರ ಗಂಡ ಚಂಡ ಪ್ರಚಂಡ ಗಂಡರ ಗಂಡ ರುಂಡಮಾಲೆ ಧರಿಸಿ ನಿಂತೋನಿ ರುದ್ರಕಾಳಿ. ದೇವಳಕ್ಕೆ ಸಂಬಂಧಪಟ್ಟ ನಾಗನ ಸನ್ನಿಧಿಯನ್ನ ಇಲ್ಲಿ ಕಾಣಬಹುದು. ಪಕ್ಕದಲ್ಲಿಯೇ ನಾಗನ ಆದಿ ಸ್ಥಳವನ್ನೂ ನೋಡಬಹುದು. ವರ್ಷಾವಧಿ ಜಾತ್ರೆಯಲ್ಲಿ ಭಂಡಾರವನ್ನ ಈ ಸ್ಥಳಕ್ಕೆ ತರಲಾಗುತ್ತದೆ. ಭದ್ರಕಾಳಿಪತಿಯೂ ನೀನಯ್ಯ ಬೂದಿ ಮುಚ್ಚಿದ. ಶ್ರೀ
ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾದ ಪೀತಾಂಬರ ಶೆಟ್ಟಿಗಾರ್ ಈ ರೀತಿ ಹೇಳುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಟಾಜೂಟ ಸಮುದ್ಭೂತಂ ಸರ್ವಲೋಕವರಪ್ರದಂ ಭಕ್ತಾಭೀಷ್ಟಪ್ರದಂ ಒಂದೇ ಕಲ್ಲಾಪು ಪುರವಾಸಿನ. ತಾಯಿ ಮಹಾಮಾತೆಗೆ ವಂದಿಸುತ್ತಾ, ಭಕ್ತ ಜನಗಳೇ, ನಮ್ಮ ಈ ಕ್ಷೇತ್ರ ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನ ಕಲ್ಲಾಪು ಹಳೆಯಂಗಡಿ. ಇದು ಪದ್ಮಶಾಲಿಗರ 16 ದೇವಸ್ಥಾನಗಳಲ್ಲಿ ಒಂದು ಪ್ರಮುಖ ದೇವಸ್ಥಾನ. ಹೊಸಂಗಡಿ ಕೂಡುಕಟ್ಟು ಎಂದು ಕೂಡ ಇದಕ್ಕೆ ನಮ್ಮ ಪೂರ್ವಿಕರು ಹೆಸರಿಟ್ಟಿದ್ದಾರೆ. ಇಲ್ಲಿ ತಾಯಿ ಮಹಾಮಾಯಿ ಮೂಲ್ಕಿ ಶಾಂಭವಿ ಹೊಳೆಯಿಂದ ನಮ್ಮ ಪಾವಂಜೆ ನಂದಿನಿ ಹೊಳೆಯವರೆಗಿನ ಮಾಗನೆಗಳಿಗೆ ಸಂಬಂಧಪಟ್ಟು ಮಾರಿಗುಡಿ ಅಂತಲೇ ಹೇಳಿ ಸಾರ್ವಜನಿಕ ಭಕ್ತರಿಂದ ಆರಾಧಿಸಲ್ಪಡುತ್ತಿದ್ದಾಳೆ. ಮಾತ್ರವಲ್ಲ, ತಾಯಿ ಹತ್ರ ಬೇಡಿದಾಗ ಬೇಕಾದಂಥ ಆ ಕಷ್ಟ ಸಂಕಷ್ಟಗಳನ್ನು ದೂರೀಕರಿಸುವುದರೊಂದಿಗೆ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸಿದರೆ ಇಲ್ಲಿ ಪುತ್ರ ಸಂತಾನ ಆಗುತ್ತದೆ ಎನ್ನುವಂಥದ್ದು ನಮ್ಮ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬಂದಂಥ ವಿಚಾರ. ಹಾಗೆಯೇ ವೀರಭದ್ರ ಸ್ವಾಮಿಯಲ್ಲಿ ಕೂಡ ರಥೋತ್ಸವ ಇತ್ಯಾದಿಗಳು ನಡೆಯುತ್ತಾ ಈ ಕ್ಷೇತ್ರದಲ್ಲಿ ಪಂಚಪರ್ವಗಳು ಮಾತ್ರವಲ್ಲ, ಇನ್ನು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಇತ್ಯಾದಿಗಳು ನಡೆಯುತ್ತಾ ಇದೆ. ಈ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕಳೆದ ವಾರದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಅದನ್ನು ಸಮಾಪನಗೊಳಿಸಿದ್ದೇವೆ. ಪ್ರಶ್ನೆಯ ಮುಖಾಂತರ ನಮಗೆ ಆ ವೀರಭದ್ರ ಸ್ವಾಮಿ ಹಾಗೆ ತಾಯಿ ಮಹಮ್ಮಾಯಿ ತೋರಿಸಿಕೊಟ್ಟಂಥ ಲಕ್ಷಣಗಳು, ವೀರಭದ್ರ ದೇವರಿಗೆ ದೇವಸ್ಥಾನದ ಗರ್ಭಗುಡಿಯ ಪುನರ್ನಿರ್ಮಾಣ ಆಗಬೇಕು, ಮಾತ್ರವಲ್ಲ ತೀರ್ಥಮಂಟಪಾದಿ ಆ ಕೆಲಸಗಳು ಕ್ರಮಬದ್ಧವಾಗಿ ನೆರವೇರಬೇಕು ಎಂದು ಸೂಚನೆಯನ್ನು ಆ ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಆ ಬಗ್ಗೆ ನಮ್ಮ ಸದಸ್ಯರು, ನಮ್ಮ ಆಡಳಿತ ಸಮಿತಿ ಗುರಿಕಾರರೊಂದಿಗೆ ಸಮಾಲೋಚಿಸಿದಾಗ ಸಾಧಾರಣ 1.5 ರಿಂದ 2 ಕೋಟಿವರೆಗೆ ವೆಚ್ಚ ತಗಲಬಹುದು. ಈ ವೆಚ್ಚವನ್ನು ನಾವೆಲ್ಲರೂ ಭರಿಸಿ ಸ್ವಾಮಿಗೆ ಸರ್ವಾಂಗ ಸುಂದರವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಆ ಮುಖೇನ ಪುಣ್ಯಭಾಜನರಾಗಬೇಕು ಎಂದು ನಿರ್ಧರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಪರಿಸರದ ಕೂಡುಕಟ್ಟಿನ ಹಾಗೂ 10 ಸಂವತ್ಸರ ಮತ್ತು ಸರ್ವ ಭಕ್ತರ ಆ ಒಂದು ಸಹಕಾರವನ್ನು ಕೂಡ ನಿರೀಕ್ಷಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಜರುಗಲಿಕ್ಕಿವೆ. ಮಾತ್ರವಲ್ಲ, ಕಳೆದ ಸುಮಾರು 15 ವರ್ಷಗಳ ಪೂರ್ವದಲ್ಲಿ ನಾವು ಶ್ರೀ ಕ್ಷೇತ್ರದಲ್ಲಿ ಒಂದು ಸಭಾಭವನವನ್ನು ನಿರ್ಮಿಸಿದ್ದೇವೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಭಕ್ತರಿಗೆ ಆ ಸಭಾಭವನವನ್ನು ನೀಡುತ್ತೇವೆ. ಅದರೊಟ್ಟಿಗೆ ಮಹಾಮಾಯಿ ಛತ್ರ ಎನ್ನುವಂಥ ಒಂದು ಹಾಲ್ ಇದೆ. ಈ ಛತ್ರವನ್ನು ಯಾರು ಬೇಕಾದರೂ ಮುಂಚಿತವಾಗಿ ನಮ್ಮಲ್ಲಿ ಕೇಳಿ ಅದನ್ನು ಪಡೆದುಕೊಳ್ಳಬಹುದು, ಅದರ ಉಪಯೋಗವನ್ನು ಮಾಡಿಕೊಳ್ಳಬಹುದು. ಈಗಾಗಲೇ ಹಲವಾರು ಸಮಾರಂಭಗಳು ಈ ಛತ್ರದಲ್ಲಿ ನಡೆಯುತ್ತಾ ಬಂದಿವೆ. ಹಲವಾರು ಸಾರ್ವಜನಿಕ ಸಂಸ್ಥೆಗಳಿಂದ ಈ ಕ್ಷೇತ್ರದಲ್ಲಿ ಸಭೆ ಇತ್ಯಾದಿಗಳು ನಡೆಯುತ್ತವೆ. ಇದಕ್ಕೆ ಯಾವುದೇ ರೀತಿಯ ನಾವು ಅದಕ್ಕೆ ಬಾಡಿಗೆ ಇತ್ಯಾದಿಗಳನ್ನು ಕೊಡೋದಿಲ್ಲ, ನಿರೀಕ್ಷಿಸುವುದಿಲ್ಲ. ಮಾತ್ರವಲ್ಲ, ಅವರಿಗೆ ಧರ್ಮಾರ್ಥವಾಗಿ ಕೆಲವೊಂದು ಸವಲತ್ತುಗಳು ಕೂಡ ನಡೆಯುತ್ತವೆ. ಇಷ್ಟು ಮಾತ್ರವಲ್ಲದೆ ನಮ್ಮ ಪರಿಸರದಲ್ಲಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂಗನವಾಡಿಗೆ ಕೂಡ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಸ್ಥಳದ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಪೂರಕವಾಗಿ ಇಲ್ಲಿಯ ಸ್ಥಳೀಯವಾದಂಥ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟು ಆ ಆರೋಗ್ಯ ನಿರ್ವಹಣೆ ಬಗ್ಗೆ ನಮ್ಮ ಪರಿಸರದ ವ್ಯಕ್ತಿಗಳಿಗೆ ಸೂಚನೆಯನ್ನು ಕೊಡುತ್ತಾ ಇರ್ತಾರೆ. ಮಾತ್ರವಲ್ಲ, ಕೆಲವೊಂದು ಪರೀಕ್ಷೆಗಳನ್ನು ಸರಕಾರದ ವತಿಯಿಂದ ಯಾವೆಲ್ಲ ಸೌಲಭ್ಯಗಳಿದೆಯೋ ಅದನ್ನು ಕೂಡ ಸಾರ್ವಜನಿಕರಿಗೆ ಮುಟ್ಟುವ ರೀತಿಯಲ್ಲಿ, ಮನಮುಟ್ಟುವ ರೀತಿಯಲ್ಲಿ ಅವರು ಕೂಡ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಈ ಕ್ಷೇತ್ರ ಮುಂದೆ ಭಕ್ತರ ಆ ಒಂದು ಸಹಕಾರದೊಂದಿಗೆ ಭಕ್ತರಿಗೆ ಸರ್ವಸಿದ್ಧಿಯನ್ನು ಉಂಟು ಮಾಡಲಿ, ಭಕ್ತರ ಕೋಟಲೆಗಳಿಗೆ ಇಲ್ಲಿ ಪರಿಹಾರ ಈ ಹಿಂದೆ ಹೇಗೆ ಸಿಗುತ್ತಾ ಬಂದಿದೆಯೋ ಅದೇ ರೀತಿ ಸಿಕ್ಕಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ದೇವರುಗಳಲ್ಲಿ ಪರಿವಾರ ದೈವಗಳ ಸಮೇತ ಬಂಟ, ಧೂಮಾವತಿ ಬಂಟ ದೈವಗಳು ಕೂಡ ಪ್ರಮುಖವಾದವು. ತಾಂಗಡಿಯಿಂದ ಧೂಮಾವತಿ ಸಾಂತು ಶೆಟ್ಟಿಗಾರಿಗೆ ಒಲಿದು
ಇಲ್ಲಿಗೆ ಬಂದದ್ದು ಎನ್ನುವಂಥ ಇತಿಹಾಸ. ಹಾಗೆ ಸಾಂತು ಶೆಟ್ಟಿಗಾರರ ಕಾಲದಿಂದ ಇಲ್ಲಿ ಧೂಮಾವತಿ ನೆಲೆ ನಿಂತಿದ್ದು, ಯಾವುದೇ ರೀತಿಯ ಕಷ್ಟ ಕೋಟಲೆಗಳು ಬಂದಾಗ ತಾಯಿ ಮಹಮ್ಮಾಯಿಯ ದೂತನಾಗಿ ಧೂಮಾವತಿ ಬಂಟರು ಇಲ್ಲಿ ಪ್ರಜಾಜನರಿಗೆ, ಭಕ್ತರಿಗೆ ಅಭಯವನ್ನು ಕೊಡುತ್ತಿದ್ದಾರೆ ಎನ್ನುವಂಥ ಪ್ರತೀತಿಯೂ ಇದೆ. ಬಂಟನ ಕಾರಣಿಕ ಅದು ಬಹಳ ವಿಶೇಷವಾದ್ದು. ಅದನ್ನು ಹೇಳಲಿಕ್ಕೆ ನಡೆದಂಥ ಹಲವಾರು ಘಟನೆಗಳನ್ನು ಸಾಕ್ಷಾತ್ಕರಿಸಿದಾಗ ನಾವು ಕಂಡುಕೊಳ್ಳುತ್ತೇವೆ. ಅದನ್ನು ಹೇಳಲಿಕ್ಕೆ ಅಸಾಧ್ಯವಾದಂಥ ಕಾರಣಿಕ ಬಂಟನದ್ದು. ಯಾಕಂತ ಹೇಳಿದರೆ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಯಾವುದೇ ರೀತಿಯ ತೊಂದರೆ ಬಂದಾಗ ತಾಯಿ ಮಹಮ್ಮಾಯಿ ಜುಮಾದಿಯಲ್ಲಿ ಮತ್ತು ದೂತನಾದಂಥ ಬಂಟನಲ್ಲಿ ನಿರ್ದೇಶಿಸಿ ಆ ಕೆಲಸವನ್ನು ನಿರ್ವಹಿಸ್ತಾರೆ ಎಂದು. ಅದೇ ರೀತಿ ಭಕ್ತ ಜನರು ಕೂಡ ಈಗಲೂ ನಂಬಿಕೊಂಡು ಬರ್ತಿದ್ದಾರೆ. ಯಾವುದೇ ಕಷ್ಟ ಬಂದರೂ ಅಲ್ಲಿ ಧೂಮಾವತಿಗೆ ಬಂಟನಿಗೆ ಒಂದು ಹೋಮ ಪಂಚಕಜ್ಜಾಯ ಹಸರು ಕೊಡುವಂಥದ್ದು ಬಹಳ ವಿಶೇಷವಾದಂಥ ಸೇವೆ ಅಲ್ಲಿ ಬಂಟನ ಮಂಚಕ್ಕೆ, ಧೂಮಾವತಿ ಬಂಟರ ಮಂಚಕ್ಕೆ ಸಲ್ಲುತ್ತಾ ಇದೆ. ಇದು ಈ ಸ್ಥಳದ ಒಂದು ವಿಶೇಷ ಕಾರಣಿಕ ಅಂತ ಹೇಳ್ಬೋದು. ಶ್ರೀ ವೀರಭದ್ರ ಸಭಾಭವನ, ಅದರ ಪಕ್ಕದಲ್ಲಿಯೇ ಶ್ರೀ ಮಹಮ್ಮಾಯಿ ಛತ್ರ, ಶ್ರೀ ವೀರಭದ್ರ, ಶ್ರೀ ಮಹಾಗಣಪತಿ ದೇವಸ್ಥಾನ ಕಾಣಬಹುದು. ಇದರ ಎದುರಿನಲ್ಲಿ ಶಿವನ ಇಷ್ಟವಾದ ಬಿಲ್ವ ಪತ್ರೆಯ ಮರ ಕಾಣಬಹುದಾಗಿದೆ. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಶರಣಿಂದ ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ಎಂಥ ಸುಂದರನು ನಮ್ಮ ವೀರಭದ್ರನು, ಧೀರ ಗಂಭೀರನು ನಮ್ಮ ವೀರಭದ್ರನು. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ 5 ದೈವಗಳು ಒಂದೇ ಗುಡಿಯಲ್ಲಿ. ಶ್ರೀ ಸಾರಾಳ ಧೂಮಾವತಿ, ಬಂಟ ಮತ್ತು ಪರಿವಾರ ದೈವಗಳ ಗುಡಿ ಇಲ್ಲಿ ಕಾಣಬಹುದು. ಮಲರಾಯ, ಮೈಸಂದಾಯ, ಉಳ್ಳಾಯ, ಪಂಜುರ್ಲಿ, ಬೊಬ್ಬರಿಯ ದೈವಗಳು ಇಲ್ಲಿ ನೆಲೆ ನಿಂತಿವೆ. ಗಣಪತಿಯ ಗುಡಿ ಗರ್ಭಗುಡಿಯಲ್ಲಿ 1.25 ಅಡಿ ಎತ್ತರದ ಶ್ರೀ ವೀರಭದ್ರ ಸ್ವಾಮಿಯ ವಿಗ್ರಹ, ಶಾಂತಮೂರ್ತಿ, ಚತುರ್ಭುಜಗಳಿಂದ ಕೂಡಿದ್ದು, ಒಂದು ಕೈಯಲ್ಲಿ ದಕ್ಷ ಪ್ರಜಾಪತಿಯ ಶಿರವನ್ನು, ಇನ್ನೊಂದರಲ್ಲಿ ಖಡ್ಗವನ್ನು, ಉಳಿದೆರಡು ಕೈಗಳಲ್ಲಿ ಗುರಾಣಿ ಮತ್ತು ನಾಗನನ್ನು ಧರಿಸಿದ ರೂಪ. ಗುಕ್ಕುಳ ಸೇವೆಗೆ ಒಲಿಯುತ ನಮ್ಮಲಿ ಮರುಕವ ತೋರುವನು, ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಗುಕ್ಕುಳ ಸೇವೆಗೆ ಒಲಿಯುತ ನಮ್ಮಲಿ ಮರುಕವ ತೋರುವನು, ಕುಗ್ಗಿದ ಬಾಳನು ಬೆಳಗುತ್ತ ನಮ್ಮ ಕೊರಗನು ಅಳಿಸುವನು. ಹಾವನು ಧರಿಸಿದರು ತಾನು ಹೂವಿನ ಮನದವನು, ಹುರಿಮೀಸೆ ಕೆಳಗೆ ಶಾಂತ ಕಿರುನಗೆ ಬೀರುವನು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಕೃಷ್ಣ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಹೇಳುವುದು ಹೀಗೆ. ವೀರಭದ್ರಸ್ವಾಮಿ ಮೂರ್ತಿ ಕಲ್ಲಿನ ಮೂರ್ತಿ, 4 ಕೈಗಳು, ಗದೆ, ಗುರಾಣಿ, ರುಂಡ, ಹಾಗೆ ಇನ್ನೊಂದು ಕೈ, 4 ಕೈಗಳು. ಸಾಧಾರಣ 1.25 ಅಡಿ ಎತ್ತರದ ಮೂರ್ತಿ ಇದು. ಇಲ್ಲಿ ಹರಕೆ ಅಂದರೆ ವಿಶೇಷ ಹಾಲು ಪಾಯಸ, ಗಣಪತಿಗೆ ಅಪ್ಪ, ಪಂಚಗಜ್ಜ ಇತ್ಯಾದಿಗಳು ವಿಶೇಷ ಹರಕೆ. ನಿತ್ಯ 2-3 ಹೊತ್ತು ಪೂಜೆ ಆಗ್ತಾವಿದೆ. ಹಾಗೆ ಈ ಸ್ವಾಮಿಯ ಹಲವಾರು ಜನ ಸೇವೆ ಮಾಡಿಸ್ತಾರೆ. ತುಂಬ ಜನ ಅವರ ಇಷ್ಟಾರ್ಥಗಳು ನೆರವೇರ್ತವೆ, ಏನೂ ತೊಂದರೆ ಇಲ್ಲ. ಸ್ವಾಮಿ ಏನು ಹರಕೆ ಹೊತ್ತು ಏನು ಸೇವೆಯನ್ನು ಮಾಡಿಸಿದಾರೋ ಅದನ್ನೆಲ್ಲ ಆ ದೇವರು ನಡೆಸ್ತಾರೆ. ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಬೇಕಾದಂತೆ ಬೇಕಾದಲ್ಲಿ ಏನೇನು ಬೇಕೋ ಅದನ್ನು ಮಾಡ್ತಾರೆ. ಈ ಕ್ಷೇತ್ರ ಯಾವುದೇ ಮನಸ್ಸಲ್ಲಿ ಭಾಷೆದು ಇಂಥ ಕೆಲಸ ಆಗಬಹುದು ಅಂದರೆ ಅದು ಹಾಗೆ ಆಗ್ತದೆ ಇಲ್ಲಿ.
ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ವಿಘ್ನಗಳು ಇಲ್ಲದೆ. ಮತ್ತು ವಿಶೇಷ ಪೂಜೆ ಅಂದರೆ ರಂಗಪೂಜೆ. ಆ ರಂಗಪೂಜೆ ಅಂದರೆ ಇಲ್ಲಿ ಹರಕೆದು ಮಾಡ್ಬೋದು. ಮತ್ತು ವಿಶೇಷ ಅಂದರೆ ಜಾತ್ರೆ ಸಮಯದಲ್ಲಿ 2 ದಿನ ಪೂಜೆ ಆಗ್ತದೆ. ಒಂದು ಇಲ್ಲಿ ಧ್ವಜಾರೋಹಣ ದಿವಸ ಮತ್ತು ಕೆಳಗೆ ಮಾರಿಪೂಜೆ ದಿವಸ 2 ದಿವಸ, ಮತ್ತು ದೀಪಾವಳಿ. ಕ್ಷೇತ್ರದ ವತಿಯಿಂದ 3 ಸಲ ರಂಗಪೂಜೆ ಆಗ್ತದೆ. ಮತ್ತು ವರ್ಷಕ್ಕೊಂದು ಪರ್ಮನೆಂಟ್ ಉಂಟು ಹರಕೆಯದ್ದು, ಮಕರ ಸಂಕ್ರಮಣ ದಿವಸ. ಅದು ಯಾವಾಗಲೂ ಮಾಡ್ತಾರೆ ಅವರು ಪ್ರತಿ ವರ್ಷವೂ. ಅದಲ್ಲದೆ ಇನ್ನು ಕೆಲವರು ಮಾಡಿಸೋದು ಉಂಟು, ಇಲ್ಲ ಅಂತ ಇಲ್ಲ. ರಂಗಪೂಜೆ ಮಾಡುವಂಥ ರಂಗಪೂಜೆ, ಇದನ್ನೆಲ್ಲ ಮಾಡುವಂಥ ರಂಗಪೂಜೆಯಲ್ಲೂ ವಿಶೇಷತೆ ಇದೆ. ತಪ್ಪನು ಮಾಡಲು ಶಿಕ್ಷಿಸಿ ಒಳ್ಳೆಯ ದಾರಿಯ ತೋರುವನು. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ಜಯ ಜಯ ರುದ್ರೇಶ ಶರಣು, ಜಯ ಜಯ ಭದ್ರೇಶ. ದೇವಸ್ಥಾನದ ಹಿಂಬದಿಯಲ್ಲಿ ಬೊಬ್ಬರಿಯ ಗುಡಿ, ಶ್ರೀದೇವಿ ಮಹಮ್ಮಾಯಿ ದೇವಸ್ಥಾನದ ಎದುರಿನಲ್ಲಿ ಹೋಮದ ಕುಂಡವನ್ನು, ಅದರ ಪಕ್ಕದಲ್ಲಿಯೇ ಭೈರವ ಅಥವಾ ಗುಳಿಗನ ಕಲ್ಲನ್ನು ನೋಡಬಹುದು. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು. ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಹಲಗೆಯ ನುಡಿಸಲು ಕೇಳಿ ಹಿಗ್ಗುತ್ತ ಕುಣಿ ಕುಣಿದಾಡುವನು. ಒಡಪುಗಳನ್ನು ಕೇಳುತ್ತ ತಾನು ಮೈಮನ ಮರೆಯುವನು. ಶ್ರೀ ಮಹಮ್ಮಾಯಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ ಶೆಟ್ಟಿಗಾರ್ ಪೂಜಾ ವಿಧಿಗಳ ಬಗ್ಗೆ ಈ ರೀತಿ ವಿವರಿಸುತ್ತಾರೆ. ಹರಿ ಓಂ. ಕ್ಷೇತ್ರ ಮಹಮ್ಮಾಯಿ ರಾಜರಾಜೇಶ್ವರನು ನೆನೆಸ್ಕೊಂಡು ಕ್ಷೇತ್ರ ಪರಿಚಯದಲ್ಲಿ ಮಹಮ್ಮಾಯಿ ರಾಜರಾಜೇಶ್ವರ 16 ದಶಕಗಳಿಂದ ನೆಲೆ ನಿಂತಿದ್ದಾರೆ. ಇಲ್ಲಿ ಭಕ್ತರ ಇಷ್ಟಾರ್ಥಗಳು ನೆರವೇರಿಸುವಲ್ಲಿ ಯಶಸ್ವಿ ಕಂಡಂಥ ತಾಯಿ ನಮ್ಮ ಮಹಮ್ಮಾಯಿ ಮತ್ತು ರಾಜರಾಜೇಶ್ವರಿ. ಏನೇ ಒಂದು ಕಷ್ಟ ಬಂದರೂ ತಾಯಿಗೆ ಒಂದು ಗದ್ದಿಗೆ ಪೂಜೆ ಕೊಡ್ತೇನೆಂದೇ ಮನಸ್ಸಿನ ನೆನೆಸ್ಕೊಂಡ್ರೆ ಭಕ್ತರ ಕಷ್ಟಗಳು ಇಷ್ಟಾರ್ಥಗಳು ಒಟ್ಟಿಗೆ ಪರಿಹಾರ ಆಗ್ತದೆ. ಜೊತೆಯಲ್ಲಿ ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡುವಲ್ಲಿ ತಾಯಿ ನಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗೆ ಕ್ಷೇತ್ರದ ವಾರ್ಷಿಕ ಜಾತ್ರೆ ಮತ್ತು ಮಾರಿಪೂಜೆ ಮಹೋತ್ಸವ ತಾರೀಕು 7ರಂದು ನಮ್ಮ ಕುರಿ ಬಿಡುವುದು ಅಂತ ಒಂದು ಸಂಪ್ರದಾಯ ಪ್ರಕಾರ ನಡೆಯಲಿಕ್ಕಿದೆ. ಆ ತದನಂತರ ಮಂಗಳವಾರ ಧ್ವಜಾರೋಹಣ ಸಹಿತ 14 ತಾರೀಕಿನವರೆಗೆ ನಮ್ಮ ವಿಜೃಂಭಣೆಯಿಂದ ಕ್ಷೇತ್ರದ ಅಮ್ಮನ ಮಾರಿಪೂಜೆ, ಜಾತ್ರಾದಿ ಇತ್ಯಾದಿಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಮತ್ತು ಕ್ಷೇತ್ರದಲ್ಲಿ ಅಮ್ಮನಿಗೆ ಒಂದು ವಿಶೇಷ ಸೇವೆ ಅಂದರೆ ಅಪ್ಪಸೇವೆ. ಒಂದು ಅಪ್ಪಸೇವೆಯನ್ನು ನೆನೆಸಿಕೊಂಡಲ್ಲಿ ಭಕ್ತರಿಗೆ ಬರುವಂಥ ಕಷ್ಟಗಳು ಪರಿಹಾರ ಆಗಿ ಇಷ್ಟಾರ್ಥವು ಕೈಗೂಡಿಕೊಡ್ತಾರೆ ಅಂತ ನಮ್ಮ ತಾಯಿಯ ಇಷ್ಟ. ಭಕ್ತರಿಗೆ ಬೇಕಾದ ಹಾಗೆ ಇಷ್ಟಾರ್ಥಗಳನ್ನು ನಡೆಸಿಕೊಂಡು ಬರುವಂಥ ಕ್ಷೇತ್ರ ಈ ಕಲ್ಲಾಪು ಕ್ಷೇತ್ರದಲ್ಲಿ ಅಮ್ಮ ರಾಜರಾಜೇಶ್ವರಿ ಮೆರೆದುಕೊಂಡು ಬರ್ತಾ ಇದ್ದಾರೆ. ಈ ಸಂಬಂಧದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿಗೆ ಒಂದು ಗದ್ದಿಗೆ ಸೇವೆಯನ್ನು ಕೊಟ್ಟರೆ, ಪೂಜೆ ಕೊಟ್ಟರೆ ಕಷ್ಟವನ್ನು ಪರಿಹಾರ ಮಾಡಿಕೊಡ್ತಾರೆ. ಹಾಗೆ ವಿಶೇಷವಾಗಿ ಅಪ್ಪಸೇವೆ ಕೂಡ ತಾಯಿಗೆ ಅತಿ ಪ್ರಸಿದ್ಧವಾದ ಒಂದು ಸೇವೆ. ಅದನ್ನು ಕೂಡ ಕೊಟ್ಟಲ್ಲಿ ಕಷ್ಟವೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ತಾಯಿ ಮಹಮ್ಮಾಯಿ ರಾಜರಾಜೇಶ್ವರಿ ಅಮ್ಮ. ಶ್ರೀ ರಾಜರಾಜೇಶ್ವರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ कृपाकरि शङ्करि पाहि मां श्री राजराजेश्वरी 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 कृपाकरि
ಶಂಕರಿ. ಗರ್ಭಗುಡಿಯಲ್ಲಿರುವ ಮಹಾಮಾತೆ ಮಹಮ್ಮಾಯಿಯ ಮೂಲ ವಿಗ್ರಹ ಪಂಚಲೋಹದ್ದಾಗಿದ್ದು ಮಂದಸ್ಮಿತದಿಂದ ಕೂಡಿದೆ. ಸುಮಾರು 1.5 ಅಡಿ ಎತ್ತರಕ್ಕೆ ಪ್ರಭಾವಳಿ ಪೀಠಗಳೊಂದೊಡಗೂಡಿದೆ. ಚತುರ್ಭುಜೆಯಾಗಿ ತನ್ನ ಮೇಲಿನ 2 ಹಸ್ತಗಳಲ್ಲಿ ಶಂಖ ಮತ್ತು ಚಕ್ರವನ್ನ ಧರಿಸಿದ್ದಾಳೆ. ಉಳಿದೆರಡು ಅಭಯ ಮತ್ತು ವರದ ಹಸ್ತಗಳಿವೆ. ಶಾಂತ ಸ್ವರೂಪದಿಂದ ಆರಾಧಿಸಲ್ಪಡುವುದು ಇಲ್ಲಿನ ವಿಶೇಷ. ನ್ಯಾಯದಾನಕ್ಕೆ ಹೆಸರಾದ ಶ್ರೀ ಕ್ಷೇತ್ರ ಕಲ್ಲಾಪು ನ್ಯಾಯದಾನ ಮಾಡುವ ಕ್ರಮವು ಪೂರ್ವದಿಂದಲೇ ಇಲ್ಲಿ ನಡೆದು ಬಂದಿದೆ. ಸಕಲ ರೋಗ ರುಜಿನಗಳನ್ನ ನಿವಾರಿಸುವ ಕಾರಣಿಕ ಕ್ಷೇತ್ರ ಕಲ್ಲಾಪುವಿನ ಶ್ರೀ ಮಹಮ್ಮಾಯಿ ಸರ್ವರಿಗೂ ಶ್ರೀ ರಕ್ಷೆ ನೀಡಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ. ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. कृपाकरि शंकरि पाहि मां श्री राजराजेश्वरी. चंड मुंड खंडनी महिष भंजनी जनरंजनी. भंड चंड मुंड खंडनी महिष भंजनी जनरंजनी निरंजनी. भंड चंड मुंड खंडनी महिष भंजनी जनरंजनी निरंजनी. पंडित ಶ್ರೀ ಗುಹದ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.